ಸೊ ನಕಲಿ ಅಸಲಿ ಅನ್ನುವಂತಹ ವಿಚಾರಕ್ಕೆ ಸಂಬಂಧಪಟ್ಟಂತೆ ಹಲವು ದಿವಸಗಳಿಂದ ಗೊಂದಲದ ಗೂಡಾಗಿದ್ದಂತಹ ಕಾರ್ಕಳದ ಉಮಿಕಲ್ ಬೆಟ್ಟದ ಮೇಲಿರುವಂತಹ ಪರಶುರಾಮನ ಥೀಮ್ ಪಾರ್ಕಿಗೆ ಸಂಬಂಧಪಟ್ಟಂತೆ ಒಂದು ಮೇಜರ್ ಅಪ್ಡೇಟ್ ಸಿಕ್ಕಿರುವಂಥದ್ದು. ಕಾರ್ಕಳದ ವಿವಾದಿತ ಪರಶುರಾಮ ಥೀಮ್ ಪಾರ್ಕ್ ವಿಚಾರಕ್ಕೆ ಸಂಬಂಧಪಟ್ಟಂತೆ ಮಹತ್ತರ ಬೆಳವಣಿಗೆಗಳು ನಡೆದಿದೆ. ಬೆಂಗಳೂರಿನ ಕ್ರಿಶ್ ಆರ್ಟ್ ಗ್ಯಾಲರಿಯಲ್ಲಿ ಪೊಲೀಸರಿಗಾಗಲೇ ಮೊಹಜರು ನಡೆಸಿರುವಂಥದ್ದು ತಮಗೆ ಗೊತ್ತಿರುವಂತಹ ಮಾಹಿತಿ. ಸೊ ಮೂರ್ತಿಯ ಬಿಡಿ ಭಾಗಗಳನ್ನು ವಶಕ್ಕೆ ಪಡೆದುಕೊಂಡಿದ್ದಾರೆ. ಕ್ರಿಶ್ ಆರ್ಟ್ ಗ್ಯಾಲರಿಯಲ್ಲಿ ಇದ್ದಂಥ ಕೆಲವೊಂದು ಬಿಡಿ ಭಾಗಗಳು, ಆ ಭಾಗಗಳ ಬಗ್ಗೆ ಮಾತಾಡ್ತಾ ಹೋಗೋಣ ಮುಂದಕ್ಕೆ. ಸೊ ಪೊಲೀಸರ ದಾಳಿ ಬೆನ್ನಲ್ಲೇ ಗರಿಗೆದರಿದೆ ಈಗಾಗಲೇ ರಾಜಕೀಯ ವಾಕ್ಸಮರ. ಮತ್ತಷ್ಟು ಜಟಿಲವಾಗ್ತಾ ಇದೆ ಥೀಮ್ ಪಾರ್ಕ್ ಗೊಂದಲ. ಸೊ ಇವತ್ತಿನ ಬೆಳವಣಿಗೆಗಳನ್ನು ಗಮನಿಸಿದ್ರೆ ರಾಜಕೀಯದಲ್ಲಿ ಆಗಿರುವಂಥ ದೊಡ್ಡ ಮಹತ್ತರ ಬೆಳವಣಿಗೆ ಕರಾವಳಿಗೆ ಸಂಬಂಧಪಟ್ಟಂತೆ. ಈಗಾಗಲೇ ಘಟನೆಯ ವಿರುದ್ಧ ಜಿಲ್ಲಾ ಬಿಜೆಪಿಯಿಂದ ಡಿಸಿ ಕಚೇರಿ ಮುಂದುಗಡೆ ರಾಜ್ಯ ಕಾಂಗ್ರೆಸ್ ಸರ್ಕಾರದ ವಿರುದ್ಧವಾಗಿ ಕಾರ್ಕಳ ಬಿಜೆಪಿಯವರು ಪ್ರತಿಭಟನೆ ನಡೆಸಿದ್ದಾರೆ. ಕಾಂಗ್ರೆಸ್ ರಾಮಲಲ್ಲನನ್ನ ಟೆಂಟ್ನಲ್ಲಿ ಇಟ್ಟಿತ್ತು ಇವತ್ತು ಕಾರ್ಕಳದಲ್ಲಿ ಪರಶುರಾಮನನ್ನ ಪೊಲೀಸರು ಗೋಡೌನ್ನಲ್ಲಿ ಹಾಕಿದ್ದಾರೆ ಅಂತ ಬಿಜೆಪಿಯ ಆರೋಪಗಳು. ಮುಸಲ್ಮಾನ ವ್ಯಕ್ತಿಗಳಿಂದ ಲೋಡ್ ಮಾಡಿಸಿ ಡಂಪಿಂಗ್ ಯಾರ್ಡ್ನಲ್ಲಿ ಹಾಕಿದ್ದಾರೆ. ಶೀಘ್ರ ಮೂರ್ತಿಯನ್ನ ಪ್ರತಿಷ್ಠಾಪನೆ ಮಾಡ್ತೇವೆ ಅನ್ನುವಂಥದ್ದನ್ನು ಹೇಳ್ತಾ ಇದ್ದಾರೆ. ಸರ್ಕಾರ ಜಿಲ್ಲಾಧಿಕಾರಿಗಳ ಬಾಯನ್ನು ಮುಚ್ಚಿಸಿದೆ. ಮೂರ್ತಿ ಕಳ್ಳತನ ಆಗಿದೆಯಾ ಅಂತ ಡಿಸಿಯನ್ನ ಪ್ರಶ್ನಿಸಿದ್ದಾರೆ ಬಿಜೆಪಿ ಹೋರಾಟಗಾರರು. ಇದು ಇವತ್ತು ನಡೆದಿರುವಂಥ ಪ್ರಮುಖ ವಿಚಾರಗಳು. ಈ ವಿಚಾರಕ್ಕೆ ಸಂಬಂಧಪಟ್ಟಂತೆ ಪ್ರಕರಣ ಕೋರ್ಟ್ನಲ್ಲಿ ಇರೋದ್ರಿಂದ ನಾನು ಯಾವುದೇ ಹೇಳಿಕೆಯನ್ನು ಕೊಡೋದಿಲ್ಲ, ಮನವಿಯನ್ನು ಮಾತ್ರ ಸ್ವೀಕಾರ ಮಾಡ್ತೇನೆ ಅಂತ ಹೇಳಿ ಉಡುಪಿ ಜಿಲ್ಲಾಧಿಕಾರಿಯವರು ಉತ್ತರವನ್ನು ನೀಡಿ ಸ್ಥಳದಿಂದ ತೆರಳಿದ್ದಾರೆ. ಬಿಜೆಪಿ ಆರೋಪದ ಪ್ರತಿಭಟನೆಯ ಜೊತೆ ಈ ಕಡೆ ಕಾಂಗ್ರೆಸ್ ನಾಯಕ ಮುನಿಯಾಲು ಉದಯ್ ಕುಮಾರ್ ಶೆಟ್ಟಿ ಪತ್ರಿಕಾಗೋಷ್ಠಿಯನ್ನು ನಡೆಸಿದ್ದಾರೆ. ನಿನ್ನೆಯಷ್ಟೇ ಅವರ ಹೆಸರುಗಳು ಈ ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ತಳುಕು ಹಾಕುತ್ತಿತ್ತು. 1 ವರ್ಷದ ಹೋರಾಟಕ್ಕೆ ಒಂದು ಹಂತದ ಜಯ ಸಿಕ್ಕಿದೆ. ಸುನಿಲ್ ಕುಮಾರ್ ಶಾಸಕನಾಗಲು ಸುಳ್ಳು ಹೇಳಿ ನಕಲಿ ಮೂರ್ತಿಯನ್ನು ಸೃಷ್ಟಿಸಿದ್ದಾರೆ ಅಂತ ಆರೋಪವನ್ನು ಮಾಡಿದ್ದಾರೆ. ಅರ್ಧ ಮೂರ್ತಿ ಸಿದ್ಧ ಇರುವಾಗ ಮತ್ತೆ 2 ಕಾಲು ತಯಾರಿಸಿದ್ದು ಯಾಕೆ ಅನ್ನುವಂಥ ಪ್ರಶ್ನೆ ಮಾಡಿದ್ದಾರೆ. ಜೊತೆಗೆ ಬೆಟ್ಟದ ಮೇಲಿರುವಂಥ ಅರ್ಧ ಮೂರ್ತಿಯು ಕೂಡ ನಕಲಿಯೇ ಅನ್ನುವಂಥ ಪ್ರಶ್ನೆ ಬರುತ್ತು. ಪರಶುರಾಮನ ಕಂಚಿನ ಪ್ರತಿಮೆ ಅಂತ ಹೇಳಿ ಈಗ ಗ್ಲಾಸ್ ಫೈಬರ್ ಮೂರ್ತಿ ನಿಲ್ಲಿಸಿದ್ದು ನಿಜವಾಯ್ತಾ? ಹಲವರ ಪ್ರಶ್ನೆಗಳು ಇವತ್ತಿನ ಚರ್ಚೆಗಳನ್ನು ಗಮನಿಸ್ತಾ ಗೊತ್ತಾಗ್ತಾ ಇದೆ. ಪರಶುರಾಮನ ಮೂರ್ತಿ ವಿಚಾರದಲ್ಲಿ ನ್ಯಾಯಾಲಯದ ಆದೇಶವನ್ನು ಧಿಕ್ಕರಿಸಿ ಪೊಲೀಸರು ಹಾಗಾದರೆ ಕಾರ್ಯಾಚರಣೆಗಿಳಿದ್ರಾ? ಬಿಜೆಪಿ ಆರೋಪ. ಬಟ್ ಅವರ ವಿಚಾರಗಳನ್ನು ಕೂಡ ನಾವು ಇಲ್ಲಿ ಪ್ರಶ್ನೆಯನ್ನು ಮಾಡಬೇಕಾಗುತ್ತೆ ಮತ್ತು ಆ ವಿಚಾರವನ್ನು ಕೂಡ ತೆಗೆದುಕೊಳ್ಬೇಕಾಗುತ್ತೆ. ದೃಶ್ಯದಲ್ಲಿ ನೋಡ್ತಾ ಇರುವಂಥದ್ದು ನಿನ್ನೆಯ ಕ್ಲಿಪ್ಪಿಂಗ್ಗಳು. ಪ್ರತಿಯೊಬ್ಬರು ಕೂಡ ಕರಾವಳಿಗರು ನೋಡಲೇಬೇಕಾದಂಥ ದೃಶ್ಯ. ನೀವು ಆರಾಧನೆ ಮಾಡ್ತಾ ಇದ್ದಂತಹ ಪರಶುರಾಮನ ಶಿರ ಏನಿದೆ ಅಥವಾ ಸೊಂಟದಿಂದ ಮೇಲ್ಭಾಗ ಕಾರ್ಕಳದಲ್ಲಿ ನಾಪತ್ತೆಯಾಗಿದೆ ಅಂತ ಹೇಳ್ತಾ ಇದ್ರಲ್ವಾ, ಅದು ಅಂತ ಎನ್ನಲಾದ ಅದು ಏನು ಅನ್ನುವಂಥದ್ದನ್ನು ಸ್ಪಷ್ಟನೆ ಇಲ್ಲ. ಸೊಂಟದಿಂದ ಮೇಲ್ಭಾಗ ಕಾಣೆಯಾಗಿರುವ ಮೂರ್ತಿಯ ಭಾಗ ಅಂತ ಎನ್ನಲಾದಂತಹ ಮೂರ್ತಿ ಬೆಂಗಳೂರಿನ ಕ್ರಿಶ್ ಆರ್ಟ್ ವರ್ಡಲ್ಲಿ ಈಗಾಗಲೇ ಪತ್ತೆಯಾಗಿರುವಂಥದ್ದು. ಅದನ್ನು ಈಗಾಗಲೇ ಕಾರ್ಕಳ ಪೊಲೀಸರು ತಮ್ಮ ವಶಕ್ಕೆ ಪಡ್ಕೊಂಡಿದ್ದಾರೆ. ಇದು ಬೆಂಗಳೂರಲ್ಲಿ ಸಿಕ್ಕಿರುವಂತಹ ಮೂರ್ತಿಗೆ ಸಂಬಂಧಪಟ್ಟಂತಹ ಪರಶುರಾಮನ ಮುಖವನ್ನು ಹೋಲುವಂತಹ ಒಂದು ಭಾಗ. ಮತ್ತೆ ಕೂಡ ಹೇಳ್ತಾ ಇದ್ದೀನಿ, ಇದು ಆ ಮೂರ್ತಿಗೆ ಸಂಬಂಧಪಟ್ಟಂತಹ ಮುಖಕ್ಕೆ ಹೋಲುವಂತಹ ಒಂದು ಮೂರ್ತಿ ಸಿಕ್ಕಿರುವಂಥದ್ದು. ಇದೇ ಮೂರ್ತಿ ಕಾರ್ಕಳದಲ್ಲಿತ್ತು ಅನ್ನುವಂಥದ್ದನ್ನು ನಾವು ಘಂಟಾಘೋಷವಾಗಿ ಹೇಳೋದಕ್ಕೆ ನಮ್ಮಲ್ಲಿ ಯಾವುದೇ ದಾಖಲೆ ಇಲ್ಲ ರೀ. ನಾನು ಯಾವ ಕಾರಣದಿಂದ ಹೇಳಿ? ಬೆಂಗಳೂರಲ್ಲಿ ಏನೋ ಸಿಕ್ಕಿದೆ, ಅವರ್ಯಾರು ಕ್ರಿಶ್ ಆರ್ಟ್ ವರ್ಡ್ ಅವರ ಗ್ಯಾಲರಿಯಲ್ಲಿ ಸಿಕ್ಕಿರುವಂಥದ್ದು. ಸೊ ಹಾಗಾಗಿ ಅದು ಒರಿಜಿನಲ್ ಅಥವಾ ಅವತ್ತು ಅಲ್ಲಿಂದ ಅರ್ಧ ಮೂರ್ತಿ ರಾತ್ರಿಯಾಗಿ ಕಟ್ ಮಾಡಿ ತಗೊಂಡು ಹೋದ್ರಲ್ವ, ಅದೇ ಮೂರ್ತಿ ಅಂತ ನಾನಂತೂ ಹೇಳೋದಿಲ್ಲ. ಬಿಕಾಸ್ ಯಾವುದೇ ದಾಖಲೆ ಇಲ್ಲ ರೀ. ಕ್ರಿಶ್ ಆರ್ಟ್ ವರ್ಡ್ ಆಗಿರಲಿ ಅಥವಾ ಸಂಬಂಧಪಟ್ಟಂಥ ಜನನಾಯಕರು ಯಾವುದೇ ದಾಖಲೆ ನೀಡಿಲ್ಲ ಅದೇ ಮೂರ್ತಿ ಅಂತ ಹೇಳೋದಕ್ಕೆ. ಸೊ ಹಾಗಾಗಿ ಆ ವಿಚಾರದಲ್ಲಿ ನನಗೂ ಗೊಂದಲ ಇದೆ. ಉತ್ತರ ನೀಡಬೇಕಾದವರು ನೀಡಿದರೆ ಉತ್ತಮ. ಬಿಕಾಸ್ ಜನರು ಕಾಯ್ತಾ ಇರುವಂಥದ್ದು, ಇವತ್ತಿನ ಜನಧ್ವನಿಯನ್ನು ತಾವು ವೀಕ್ಷಿಸ್ತಾ ಇರುವಂಥ ಜನರು ಕೂಡ ಕಾಯ್ತಾ ಇರುವಂಥದ್ದು ಉತ್ತರ ಬೇಕಾಗಿದೆ. ನಾವು ಕೂಡ ಕೇಳ್ತಾ ಇರುವಂಥದ್ದು ಉತ್ತರ ಕೊಡಿ. ಬಟ್ ಇವತ್ತಾಗಿರುವಂಥ ಬೆಳವಣಿಗೆ ಗಮನಿಸಿದರೆ ಒಂದು ಕಡೆ ಬಿಜೆಪಿ ಪ್ರತಿಭಟನೆ ಮಾಡ್ತಾ ಇದೆ. ಡಿಸಿ ಅವರ ಬಳಿ ಹೋಗಿ ಪ್ರಶ್ನೆಯನ್ನು ಮಾಡ್ತಾ ಇದ್ದಾರೆ, ನಿಜಕ್ಕೂ ಕೂಡ ಮೂರ್ತಿ ಕಳ್ಳತನ ಆಗಿದೆಯಾ ಅಂತ ಹೇಳಿ. ಅರೆ, ಕಣ್ಣು ಕಾಣ್ತಾ ಇದೆಯಾ ತಾನೆ?
ದೃಷ್ಟಿದೋಷ ಏನಾದರೂ ಇದೆಯಾ? ಅರ್ಧ ಮೂರ್ತಿನೇ ಇಲ್ಲ ಸ್ವಾಮಿ. ಡಿ ಸಿ ಅವರ ಬಳಿ ಹೋಗಿ ಯಾವ ರೀತಿಯಾಗಿ ಕೇಳ್ತಾ ಇದ್ದೀರಾ ಅಲ್ಲಿ ಮೂರ್ತಿ ಕಳ್ಳತನ ಆಗಿದೆಯಾ ಅಂತ ಹೇಳಿ? ಮತ್ತು ಹಿಂದೂ ಮುಸ್ಲಿಂ ಅನ್ನುವಂತಹ ಅಷ್ಟು ಕೀಳು ಮಟ್ಟದ ರಾಜಕೀಯವನ್ನು ಇಲ್ಲಿ ತರಬೇರಿ. ದಯವಿಟ್ಟು ಬಿ ಜೆ ಪಿಯವರಿಗಾಗಿರಲಿ ಅಥವಾ ಯಾರಿಗೂ ಕೂಡ ಹೇಳುವಂಥದ್ದು, ಅಲ್ಲಿ ಪರಶುರಾಮನ ಮೂರ್ತಿ ನಾಪತ್ತೆ ಆಗಿರುವಂಥ ವಿಚಾರಕ್ಕೆ ಸಂಬಂಧಪಟ್ಟಂತಹ ವಿಚಾರಕ್ಕೆ ಬನ್ನಿ. ಅದು ಬಿಟ್ಟು ಆ ಮೂರ್ತಿಯನ್ನು ಕೊಂಡೊಯ್ಯೋದಕ್ಕೆ ಮುಸ್ಲಿಮರು ಬಂದರು, ಅವರ ಮುಖಾಂತರ ಕರ್ಕೊಂಡು ಹೋದ್ರು, ಅದೆಲ್ಲ ಬೇಡ ರೀ. ತುಳುನಾಡು ಅನ್ನುವಂಥದ್ದು ಹಿಂದೂಗಳು ಅನ್ನುವಂಥದ್ದಲ್ಲ, ಹಿಂದೂ ಮುಸ್ಲಿಂ ಕ್ರೈಸ್ತ ಎಲ್ಲರೂ ಕೂಡ ಒಟ್ಟಾಗಿರುವಂತಹ ಜಾಗಕ್ಕೆ ತುಳುನಾಡು ಅನ್ನುವಂಥ ಭಾವಾರ್ಥವನ್ನು ನೀಡುವಂಥ ಒಂದು ಸ್ಥಳ ಇದು. ಅಲ್ಲೆಲ್ಲ ಮುಸ್ಲಿಂ ಅನ್ನುವಂಥ ವಿಚಾರ ಅದು ಬೇಡ, ಅದು ಬಿಟ್ಟಾಕಿ. ಅದನ್ನು ಇವತ್ತಿನ ಚರ್ಚೆಯಲ್ಲಿ ಬಳಸೋದಿಲ್ಲ. ಇನ್ನು ಹಲವು ಪಾಯಿಂಟ್ಗಳನ್ನು ಕೂಡ ಬಿ ಜೆ ಪಿಯವರು ಮೆನ್ಷನ್ ಮಾಡಿದ್ರು. ಆ ವಿಚಾರಕ್ಕೆ ಸಂಬಂಧವಾಗಿ ಕೂಡ ಚರ್ಚೆಯನ್ನು ನಡೆಸೋಣ. ಜೊತೆಗೆ ಈ ಕಡೆಯಿಂದ ಮುನಿಯಾಲು ಉದಯ್ ಕುಮಾರ್ ಶೆಟ್ಟಿ ಅವರು ಪತ್ರಿಕಾಗೋಷ್ಠಿಯನ್ನು ನಡೆಸಿದರು. ಅವರು ಕೆಲವೊಂದು ಪಾಯಿಂಟ್ ಔಟ್ಗಳನ್ನು ಕೂಡ ಮೆನ್ಷನ್ ಮಾಡಿದರು. ಸೊ ಇಬ್ಬರೂ ಕೂಡ ಹೇಳಿರುವಂಥ ಇವತ್ತಿನ ವಿಚಾರ ಏನಿದೆ ಅದನ್ನು ಒಂದ್ಸಲ ನೋಡ್ಕೊಂಡು ಬನ್ನಿ. ಅದಾದ ಬಳಿಕ ಇವತ್ತಿನ ಚರ್ಚೆಯನ್ನು ಕೂಡ ಮುಂದುವರಿಸೋಣ. ಇಲಾಖೆ, ನಮ್ಮ ದಕ್ಷ ಪೊಲೀಸ್ ಇಲಾಖೆ, ಕರ್ನಾಟಕ ರಾಜ್ಯದ ಉಡುಪಿ ಜಿಲ್ಲೆ ಅರುಣ್ ಕುಮಾರ್ SP ಅವರ ನೇತೃತ್ವದಲ್ಲಿ ಪರಶುರಾಮ ಥೀಮ್ ಪಾರ್ಕ್ ಇದ್ದು ತಗೊಂಡೋದ ಎಲ್ಲ ಮೂರ್ತಿಯ ಪಾರ್ಟ್ಸನ್ನು ತಗೊಂಡ್ಬಂದಿದ್ದಾರೆ. ಅದು ಈಗ ನಮ್ಮ ಸೊಂಟದ ಕೆಳಗಿದ್ದು ಅಲ್ಲಿ ಉಂಟು ಎಲ್ಲಿ ಮುಂಬಿಕಾಲ್ ಬೆಟ್ಟದಲ್ಲಿ. ಮೇಲಿದ್ದು ಮೂರ್ತಿಯನ್ನು ತಗೊಂಡೋಗಿದ್ದೇನೆ, ನಾನು ಕರಗಿಸಿ ರೆಡಿ ಮಾಡಿದ್ದೇನೆ ಅಂತ ಹೇಳ್ತಿದ್ದಾರೆ. ಇಲ್ಲಿ ಕಾಲು ಸೊಂಟ ತನಕ ಇರುವಾಗ ಪುನಃ 2 ಕಾಲು ಮಾಡುವ ಕೃಷ್ಣನಾಯ್ಕೆ ಏನು ಅಗತ್ಯ ಇರ್ತದೋ ನಂಗೆ ಗೊತ್ತಿಲ್ಲ. ಈಗ ನಮ್ಮ ಕಾರ್ಕಳ ಸ್ಟೇಷನಲ್ಲಿ 2 ಪಾದ ಇದೆ, ಮುಂಬಿಕಾಲ್ ಬೆಟ್ಟದಲ್ಲಿ 2 ಪಾದ ಇದೆ ಪರಶುರಾಮಂದು. ಇದು ಯಾಕಾಗಿ ಅದರಿಂದ ನಮಗೆ ಇನ್ನೂ ಸ್ಪಷ್ಟವಾಯಿತು, ಅಲ್ಲಿ ಇರುವ ಅರ್ಧ ಮೂರ್ತಿ ಸಹ ನಕಲಿ ಅಂತೇಳಿ, ಅದು ಅಸಲಿ ಮೂರ್ತಿ ಅಲ್ಲ. ಅದರಿಂದ ನೀವೆಲ್ಲರೂ ಹೇಳಬೇಕು, ಒಂದು ಪ್ರಜಾಪ್ರಭುತ್ವ ವ್ಯವಸ್ಥೆಯಲ್ಲಿ ಒಬ್ಬರು ಶಾಸಕ ಆಗಲಿಕ್ಕೋಸ್ಕರ ಇಂಥ ಒಂದು ಕಾರ್ಯಕ್ರಮವನ್ನು ಮಾಡಿ ಎಲ್ಲ ಜನರನ್ನು ಅಲ್ಲಿ ಆಕರ್ಷಿಸಿ ತಾನು ಧಾರ್ಮಿಕವಾಗಿ ಅಥವಾ ಪ್ರವಾಸೋದ್ಯಮವಾಗಿ ಈ ತಾಣವನ್ನು ಮಾಡ್ತೇನೆ ಅಂತ ಜನರಿಗೆ ಸುಳ್ಳು ಹೇಳಿ ಈ ನಮೂನೆ ಎಲ್ಲ ಒಂದು ಜನರನ್ನು ದಿಕ್ಕು ತಪ್ಪಿಸೋ ಕೆಲಸವನ್ನು ಇವರು ಮಾಡ್ತಾರೆ ಅಂತ ನಾವು ಕನಸಿನಲ್ಲೂ ಎಣಿಸಿರಲಿಲ್ಲ. ಅದರ ಜೊತೆಗೆ ನಿಮ್ಗೆ ಗೊತ್ತಿರ್ಬೋದು, ಅದು ಒಂದು ನಮ್ಮ ಇದರ ಗೋಮಾಳ ಜಾಗ ಇರ್ತದೆ. ಈ ಗೋಮಾಳ ಜಾಗದಲ್ಲಿ ಸುರಿಗೆ ಇವರ ಅಧಿಕಾರ ಇರುವಾಗನೇ ಇದು ಜನವರಿಯಲ್ಲಿ ಉದ್ಘಾಟನೆ ಆಗಿದೆ. ಮಾರ್ಚಲ್ಲಿ ಇವರ ಕಂದಾಯ ಇಲಾಖೆ ಅಂದರೆ ಇಲ್ಲಿ ಯಾವುದೇ ಆಕ್ಟಿವಿಟೀಸ್ ಮಾಡಬಾರ್ದಂತ ಸ್ಪಷ್ಟವಾದ ಲೆಟರ್ ಬಂದಿದೆ. ಆ ನಂತರ ಇವತ್ತಿಗೆ 1 ವರ್ಷ ಚಿಲ್ಲರೆ ಆಯಿತು ಇವರು ಶಾಸಕರಾಗಿ. ಇವತ್ತಿನ ತನಕ ಒಂದು ಲೆಟರ್ ಬರೆದು ಕಂದಾಯ ಇಲಾಖೆಯಿಂದ ಇದನ್ನು ಮುಕ್ತಿಗೊಳಿಸಿ ಇದನ್ನು ರೆವಿನ್ಯೂ ಡಿಪಾರ್ಟ್ಮೆಂಟಿಗೆ ಕೊಟ್ಟು ಮಾಡಬೇಕಂತೇಳಿ ಯಾವ ಪ್ರಯತ್ನವನ್ನು ಮಾಡಲಿಲ್ಲ. ಅದರಿಂದ ಯಾವುದೇ ಸರ್ಕಾರಕ್ಕೆ ಅಥವಾ ಯಾವುದೇ ಅಧಿಕಾರಿಗೆ ಇನ್ನು 1 ರೂಪಾಯಿ ದುಡ್ಡನ್ನಲ್ಲಿ ವ್ಯವಸ್ಥೆಗೆ ಅಧಿಕಾರ ಇಲ್ಲ. ಯಾಕಂದ್ರೆ ಅಲ್ಲಿ ಯಾವುದೇ ಕೆಲಸ ಮಾಡಬಾರ್ದು ಅಂದರೆ ಸ್ಪಷ್ಟವಾಗಿ ಬಂದಿದೆ. ಇದರ ಜೊತೆಗೆ ಇವತ್ತು ಕಾರ್ಕಳ ಜನರ ಭಾವನೆಯೊಂದಿಗೆ ಯಾವ ರೀತಿ ಆಡಿದ್ದಾರೆ, ಕೃಷ್ಣ ಆರ್ಟ್ ಗ್ಯಾಲರಿ ಅವರು ಯಾವ ರೀತಿ ಎಲ್ಲ ಡ್ರಾಮಾ ಮಾಡಿ ಒಂದು ವಿಡಿಯೋ ಮಾಡಿ ವೈರಲ್ ಮಾಡಿದ್ದಾರೆ ನೋಡಿ. ಉದಯ್ ಶೆಟ್ಟರು ಜಾತಿ ನಿಂದನೆ ಮಾಡಿದ್ದಾರೆ ಅಥವಾ ಮುಸ್ಲಿಂ ಬಾಂಧವರ ತಂದು ಮೂರ್ತಿ ಎತ್ತಲಿಕ್ಕೆ ಬಂದಿದ್ದಾರೆ. ನಾನು ಕೇವಲ ಬರುವಾಗ ಅವರ ಗೇಟಿನ ಹತ್ರ ನನಗೆ ಅಲ್ಲಿ ಮಹಾಜಾರ ಮಾಡಲಿಕ್ಕೆ ಯಾರಾದರೂ ಬರಬೇಕಂತ ಕೇಳಿದಕ್ಕೆ ನಾನು ಹೋಗಿದೆ. ಆದರೂ ಅವರ ಗೇಟಿನ ಹತ್ರ ಹೋಗುವಾಗಲೇ ಕೃಷ್ಣ ನಾಯಕರ ಚಟಪಡಿಸುವಿಕೆ, ಅವರ ವಿಚಿತ್ರವಾದ ವರ್ತನೆಯನ್ನು ದೂರದಿಂದಲೇ ನೋಡಿ ನಾನು ಅಲ್ಲಿಂದ ಸೀದಾ ಕಾರಲ್ಲಿ ವಾಪಸ್ ಬಂದಿದ್ದೇನೆ. ಇದು ಬಿಟ್ಟು ನಾನು ಕೃಷ್ಣ ನಾಯಕನ ಹತ್ರ ಯಾವ ಒಂದು ಮಾತನ್ನು ಆಡಿಲ್ಲ ಅಂತೇಳಿ ಎಲ್ಲಿ ಬೇಕಾದ್ರೆ ಪ್ರಮಾಣೀಕರಿಸ್ತೇನೆ. ಅವ್ರು ಎಲ್ಲಿ ಬಂದು ನಾನು ಹೇಳ್ತೇನೆ. ಕೃಷ್ಣ ನಾಯಕ್ ಹೇಳ್ತಾನೆ ನನಗೆ ಯಾವುದೇ ಆದೇಶ ಮಾಡಿಲ್ಲ, ನೋಟಿಸ್ ಮಾಡಿಲ್ಲ, ಏನು ಕೂಡ ಆಗಿಲ್ಲ ಅಂತ ಹೇಳುವಂಥದ್ದು. ಆದರೆ ಪೊಲೀಸ್ ಇಲಾಖೆಯವರು ಹೇಳ್ತಾರೆ ನಾವು ಅಲ್ಲೇ ಲೈವ್ ಅಲ್ಲಿ ಇದೆ, ನೀವು ನೋಡಬಹುದು, ನಾವು ಅಲ್ಲೇ ಈಗ ಆದೇಶವನ್ನು ಬರೆದು ಕೊಡ್ತೇವೆ ಅಂತ ಕೈಯಲ್ಲಿ ಅಲ್ಲಿ ಹೋಗಿ ಆದೇಶವನ್ನು SP ಅವರು ಇವತ್ತು ಉದಯವಾಡಿ ಪೇಪರ್ ಬೆಳಿಗ್ಗೆ ಪೇಪರ್ ನೋಡಿದ ಕೂಡಲೇ ಪೇಪರಲ್ಲಿ ಇದೆ ನಾವು ಮೊದಲೇ ಆದೇಶವನ್ನು ಕೊಟ್ಟಿದ್ದೇವೆ ಅಂತ. ಆದರೆ ಅಲ್ಲಿ ಪೊಲೀಸ್ ಅವರು ಹೇಳ್ತಾರೆ ನಾವಲ್ಲಿ ಬರೆದು ಕೊಡ್ತೇವೆ ಅಂತ, ಈಗ ಆದೇಶವನ್ನು ಈಗ ಬರೆದು ಕೊಡ್ತೇವೆ ನಿಮಗೆ ಅಂತ ಮಹಾಜರು ಮಾಡಲಿಕ್ಕೆ. ಇದೆಲ್ಲ ಒಂದು ಭಾಗ. ಇದಾದ ಕೂಡಲೇ ಉದಯ್ ಶೆಟ್ಟಿ ಹೊರಗಿನಿಂದ ಬರ್ತಾನೆ ಅಲ್ಲಿಗೆ. ಅವರು ಬಂದು ಅವ್ರು ಯಾಕೆ ಬರ್ಬೇಕು ಅಲ್ಲಿಗೆ? ಅವ್ರು ಯಾವ ತನಿಖಾ ಸಂಸ್ಥೆಯ ಅವರು ವ್ಯಕ್ತಿಯಲ್ಲಿ ಅಥವಾ ಯಾವ ಸರ್ಕಾರದ ಸಂವಿಧಾನಾತ್ಮಕ ಹುದ್ದೆ ಇದೆ ಅವರಿಗೆ ಅದನ್ನು ಸ್ಪಷ್ಟ ಮಾಡಬೇಕು. ಇದೆಲ್ಲ ಇದು ಬಂದ ಕೂಡಲೇ ನಮ್ಮೊಬ್ಬ ಸರ್ಕಲ್ ಇನ್ಸ್ಪೆಕ್ಟರ್ ಓಡ್ತಾರೆ ನಾಯ್ತರ ಅವರ ಹಿಂದೆ. ಇದೆಲ್ಲ ಒಬ್ಬ ಅಧಿಕಾರಿ ಅವನ ಘನತೆಯನ್ನ ಗೌರವವನ್ನು ಕಾಪಾಡ್ಕೋಬೇಕು. ಯಾರೋ ಒಬ್ಬ ರಾಜಕೀಯ ಪಕ್ಷದ ಪುಡಾರಿ ಬಂದ ಅಂತ ಕೂಡ ಓಡಬಾರ್ದು ಅಲ್ಲಿಗೆ. ಇದೆಲ್ಲ ಮಾಡಿಕೊಂಡು ನಮಗೆ ಇವತ್ತು ಆ ಅಧಿಕಾರಿಯ ಮುಖಾಂತರ ಯಾವ ಸರ್ಕಲ್ ಇನ್ಸ್ಪೆಕ್ಟರ್ ಇದ್ದಾರೆ ಅವರನ್ನ ಸಸ್ಪೆಂಡ್ ಮಾಡಬೇಕು ಅಥವಾ ವರ್ಗಾವಣೆ ಮಾಡಬೇಕು. ನಮಗೆ ಅವರನ್ನ ಇಟ್ಕೊಂಡು ತನಿಖೆ ಮಾಡಿದ್ರೆ ಇದ್ರಲ್ಲಿ ತಿರುಗ್ತಾರೆ ಅಂತ ಹೇಳುವಂತ ನಮಗೆ ಗುಮಾನಿ ಇದೆ. ಅದರಿಂದ ಅದನ್ನ ತಿಳಿಸಬೇಕು. ಇವರು ಕಾಂಗ್ರೆಸ್ನ ಇತಿಹಾಸ ಇದೆ. ಕಳೆದ 70-60 ವರ್ಷಗಳಿಂದ ರಾಮನಲ್ಲನ್ನ ಟೆಂಟಲ್ಲಿ ಇಟ್ಟರು ಅಯೋಧ್ಯೆಯಲ್ಲಿ. ಇವತ್ತು ಪರಶುರಾಮನ ಮೂರ್ತಿಯನ್ನು ತೆಗೆದುಕೊಂಡು ಇಲ್ಲಿ ಪೊಲೀಸ್ ಸ್ಟೇಷನ್ ಗೋಡನಲ್ಲಿ ಹಾಕಿದ್ದಾರೆ. ನಾಚಿಕೆ ಆಗಬೇಕು. ನಮಗೆ ಕರಾವಳಿ ಭಾಗದ ಜನರಿಗೆ ನಮಗೊಂದು ಶ್ರೀಮಂತಿಕೆ ಇದೆ, ಯಾವ ಧಾರ್ಮಿಕ ಶ್ರೀಮಂತಿಕೆ ಇದೆ, ನಮ್ಮ ದೇವಸ್ಥಾನಗಳು ಹೇಗಿದೆ, ನಮ್ಮ ಶಿಲ್ಪಿಗಳು ಹೇಗಿದ್ದಾರೆ. ಇಲ್ಲೊಂದು ಶಿಲ್ಪಿಯನ್ನ ಕೆತ್ತನೆ ಮಾಡಿದ್ರೆ ಬಿಟ್ಟು ಕೊಡ್ಲಿಕ್ಕೆ ಎಷ್ಟು ಸಂಪ್ರದಾಯ ಇದೆ. ಅದಕ್ಕೆ ಅಡಿಕೆ ಇಡಬೇಕು, ವೀಳ್ಯದೆಲೆ ಇಡಬೇಕು, ಅಕ್ಕಿ ಇಟ್ಟು ಎಷ್ಟು ಗೌರವಿತ ತಗೊಂಡು ಹೋಗ್ತಾರೆ. ಇವರು ಯಾರು ಮುಸಲ್ಮಾನ ವ್ಯಕ್ತಿಗಳನ್ನ ತೆಗೆದುಕೊಂಡು ಹೋಗಿ ಅದನ್ನ ಏನು ಡಂಪಿಂಗ್ ಯಾರ ತರ ತಂದ್ರು ಲೋಡ್ ಮಾಡಿ ತಂದ್ರಲ್ಲ,
ಇವರಿಗೆ ಒಂದು ಪರಶುರಾಮನ ಬಗ್ಗೆ ಇರುವಂತಹ ಗೌರವ ಆದ್ರೆ ಏನು? ಹಿಂದುತ್ವಕ್ಕೆ ಧಕ್ಕೆ ಅಂತ ಹೇಳ್ತಾರೆ. ಹಿಂದುತ್ವಕ್ಕೆ ಏನ್ ಧಕ್ಕೆ ಮಾಡ್ತಾ ಇರುವಂತದ್ದು ನೀವು ಇವತ್ತು. ಓಕೆ, ಇದು ಈ ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ಇವತ್ತಿನ ಮೇಜರ್ ಅಪ್ಡೇಟ್. ಒಂದು ಕಡೆ ಪತ್ರಿಕಾಗೋಷ್ಠಿಯನ್ನು ನಡೆಸಿದ್ರು, ಇನ್ನೊಂದು ಕಡೆ ಪ್ರತಿಭಟನೆಯನ್ನು ನಡೆಸಿದ್ರು. ಯಾವ ಕಾರಣಕ್ಕೋಸ್ಕರ ಪ್ರತಿಭಟನೆ ಅಥವಾ ಯಾವ ಕಾರಣಕ್ಕೋಸ್ಕರ ಪತ್ರಿಕಾಗೋಷ್ಠಿ ಅನ್ನುವಂಥದ್ದು ವಿಚಾರವಾಗಿ ಇವತ್ತಿನ ಚರ್ಚೆಯನ್ನು ಮುಂದುವರಿಸೋಣ. ಅವರ ಉದಯ್ ಕುಮಾರ್ ಅವರು ಹೇಳಿರೋ ಥರ ಪ್ರಮುಖವಾದಂಥ ಒಂದು ಪಾಯಿಂಟನ್ನು ಗಮನಿಸೋದಾದರೆ, ಬಿಜೆಪಿ ಅವರು ಕೂಡ ಹೇಳೋ ಥರ ಅಲ್ಲಿ ಆಲ್ರೆಡಿ ಅರ್ಧ ಮೂರ್ತಿ ಇದೆ ಕಾರ್ಕಳದಲ್ಲಿ. ಉಮಿಕಲ್ ಬೆಟ್ಟದ ಮೇಲೆ ಅರ್ಧ ಮೂರ್ತಿ ಇದೆ. ಪಾದದಿಂದ ಸೊಂಟದ ತನಕ ಇರುವಂಥ ಅರ್ಧ ಮೂರ್ತಿ ಅಲ್ಲೇ ಇದೆ ಇವತ್ತಿಗೂ ಕೂಡ. ಅದನ್ನೇ ಹೋಲುವಂಥ ಇನ್ನೊಂದು ಪಾದಗಳು, 2 ಪಾದಗಳು ಬೆಂಗಳೂರಲ್ಲೂ ಕೂಡ ಇದೆ. ಅವತ್ತು ಇದೇ ಬಿಜೆಪಿ ಅವರು ಸುತ್ತಿಗೆ ಹಿಡಿದು ಹೊಡೆದ್ರಲ್ವಾ? ಯಾವ ಪಾದಕ್ಕೆ ಹೊಡ್ಕೊಂಡ್ರಿ ಸ್ವಾಮಿ? ನಿಮ್ಮ ಪಾದಕ್ಕ ಅವತ್ತು ಹೊಡ್ಕೊಂಡಿರುವಂತಹ ಪಾದ, ಸುತ್ತಿಗೆ ಹಿಡಿದು ಹೊಡಿದ್ರಲ್ವಾ ಆ ಪಾದ, ಮತ್ತು ಇವತ್ತು ಬೆಂಗಳೂರಲ್ಲಿರುವಂಥ 2 ಪಾದ ಇದೆಲ್ಲಿಂದ ಬಂತು ಅನ್ನುವಂಥ ಪ್ರಶ್ನೆ. ಇದಕ್ಕೆ ಉತ್ತರಿಸಬೇಕು ಬಿಜೆಪಿ ಅವರು ಪ್ರಮುಖವಾಗಿ. ಮತ್ತು ನವೀನ್ ನಾಯಕ್ ಅವರು ಒಂದು ಕಡೆ ಬಳಸಿರುವಂಥ ಶಬ್ದ, ಸರ್ಕಲ್ ಇನ್ಸ್ಪೆಕ್ಟರ್ ನಾಯಿ ಥರ ಬರ್ತಾ ಇದ್ದಾರೆ ಅಧಿಕಾರಿಗಳ ಉದಯ್ ಕುಮಾರ್ ಅವರ ಹಿಂದೆ ಅಂತ ಹೇಳಿ. ಒಬ್ಬ ಜವಾಬ್ದಾರಿತ ನಾಯಕನೋ ಗೊತ್ತಿಲ್ಲ, ಬಟ್ ಒಬ್ಬ ಅಧಿಕಾರಿಗಳಿಗೆ ಈ ರೀತಿಯಾದಂಥ ಶಬ್ದವನ್ನು ಬಳಕೆ ಮಾಡೋದಕ್ಕೆ ತಮಗೆ ಅಧಿಕಾರವನ್ನು ನೀಡಿದಂಥವ್ರು ಯಾರು? ಇವತ್ತು ಕರಾವಳಿಯ ಜನರ ಮುಂದೆ ಉತ್ತರವನ್ನು ನೀಡೋದಕ್ಕೆ ಆಗದೆ ಪರಶುರಾಮನ ಈ ಒಂದು ಸರ್ಕಲ್ಗೆ ಥೀಮ್ ಪಾರ್ಕ್ಗೆ ಸಂಬಂಧಪಟ್ಟಂತೆ ಏನಾಗಿದೆ, ಏನಾಗ್ತಾ ಇದೆ ಅನ್ನುವಂಥ ಉತ್ತರ ನೀಡೋದಕ್ಕಾಗದೆ ನಾಯಿ ಥರ ಓಡಾಡ್ತಾ ಇರುವವರು ಯಾರು ಅನ್ನುವಂಥದ್ದಕ್ಕೆ ತಾವುಗಳು ಉತ್ತರ ನೀಡಬೇಕು. ಉತ್ತರವನ್ನೇ ನೀಡೋದಕ್ಕಾಗದೆ ಪರಶುರಾಮನ ಥೀಮ್ ಪಾರ್ಕ್ ವಿಚಾರದಲ್ಲಿ ಎಷ್ಟು ಅನ್ಯಾಯ ಆಗಿದೆ, ಎಷ್ಟು ಹಗರಣ ಆಗಿದೆ, ಯಾರೆಲ್ಲ ಇದನ್ನು ನುಂಗಿದ್ದಾರೆ, ಈ ಪ್ರಶ್ನೆಗೆ ಉತ್ತರ ನೀಡೋದಕ್ಕಾಗದೆ ನಾಯಿ ಥರ ಮಂಗಳೂರಿಂದ ಬೆಂಗಳೂರಿಗೆ ಅಥವಾ ಊರಿಂದ ಊರಿಗೆ ಅಲೆದಾಡ್ತಾ ಇದ್ದೀರಲ್ಲ ತಾವುಗಳು. ಇವತ್ತಿನ ಪ್ಯಾನಲ್ ಡಿಸ್ಕಷನ್ಗೂ ಕೂಡ ಭಾಗವಹಿಸೋದಕ್ಕೂ ಕೂಡ ತಮ್ಮಿಂದ ಆಗ್ತಾ ಇಲ್ಲ. ಸೊ ಒಬ್ಬ ಅಧಿಕಾರಿಗೆ ನಾಯಿ ಅನ್ನುವಂಥದ್ದನ್ನು ಬಳಸೋದ್ರ ಬದಲಾಗಿ ತಾವುಗಳು ಏನು ಮಾಡ್ತಾ ಇದ್ದೀರಾ? ಅದಕ್ಕೆ ಮೊದಲಾಗಿ ಗಮನಿಸಿಕೊಳ್ಳಿ. ಇವತ್ತಿನ ಚರ್ಚೆಯನ್ನು ಮುಂದುವರಿಸೋಣ. ನಮ್ಮ ಟಿವಿ ದ ಪಲ್ಸ್ ಆಫ್ ಕೋಸ್ಟಲ್ ಕರ್ನಾಟಕ.